ಶಾ ಅವರಿಗೆ, ದೇಶದ ಗೃಹ ಮಂತ್ರಿ ಅಮಿತ್ ಶಾ, ಬೆಂಗಳೂರಿನ ಮಹಾನಗರದ ರಾಜಬೀದಿಯಲ್ಲಿ ಸಾಗಿ ಬರುತ್ತಿರುವಂತಹ ಈ ಭವ್ಯ ಮೆರವಣಿಗೆಯನ್ನ ನೇತೃತ್ವ ವಹಿಸಿರುವ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ
ಆ ಕ್ರೈಟ್ ರೆಡಿ ಮಾಡಿ ಹಾರ ಅಲ್ಲೇ ಮಾಡಿ, ಅಲ್ಲಿಗೆ ಮುಗಿತದೆ. ಭಾರತ್ ಮಾತಾ ಕೀ ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾದಂತಹ ರೋಡ್ ಶೋಗೆ ಆಗಮಿಸಿರುವಂತ ಮಂಗಳೂರಿನ ಜನತೆಯ ಮೇಲೆ ಅಭೂತಪೂರ್ವವಾದಂತಹ ಪ್ರೀತಿಯನ್ನು ಇಟ್ಟು ಇವತ್ತು ಈ ದೇಶದ ಗೃಹ ಮಂತ್ರಿಗಳು, ರಾಜಕೀಯದ ಚಾಣಕ್ಯ ಅಮಿತ್ ಶಾಜಿಯವರು ಈ ಕಾರ್ಯಕ್ರಮದಲ್ಲಿ ರೋಡ್ ಶೋಗೆ ಉಪಸ್ಥಿತರಿದ್ದಾರೆ. ಸರ್ವ ಮಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನರೇಂದ್ರ ಮೋದಿಜಿಯವರಿಗೆ, ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಬೋಲೋ ನರೇಂದ್ರ ಮೋದಿಜಿಯವರಿಗೆ. ಮಂಗಳೂರಿನ ಜನತೆ ಪರವಾಗಿ ಈ ಬೃಹತ್ ಗಾತ್ರದ ಹಾರವನ್ನ ಅಮಿತ್ ಶಾ ಅವರಿಗೆ ತೊಡಿಸುವ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ, ಆ ಧನ್ಯವಾದಗಳನ್ನ ಕೋರ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಜಿ ಕೆ,
ಪದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಸಾಕು ಸಂಖ್ಯೆಯಲ್ಲಿ ಬಂದಂತ ಮಂಗಳೂರಿನ ಜನತೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಭಾರತ್ ಮಾತಾಕ್ಕೆ ಎಲ್ಲಂಗಿ ನಡಪನಂಗಿನ ವಿಧಾನಸಭಾ ಚುನಾವಣೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಪುನರ್ ಅಧಿಕಾರ ಬರಲಿಗೂ ಮಾತೆಲ್ಲ ಆಶೀರ್ವಾದ ಗೆಲುವಿಂದ ಬರೋ ಭಾರತ್ ಮಾತಾಕ್ಕೆ ಬರೋ ಭಾರತ್ ಮಾತಾಕ್ಕೆ. Thank you, Kali. Good morning.